ಸೊಲ್ಮೆಲು ನಮ್ಮ ಕುಡ್ಲ ಥೋಡು ವಾರ್ತೆಲು ವಾರ್ತೆದೇವರ ಸಂಘಟನೆ ಆವನ್ನ ಮಾತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಪಂಪನ ವಿಷಯದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಬಿಎಂಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಕುದುರೆಮುಖ ಮಜ್ದೂರು ಸಂಘದ ಬಿನ್ನಾದಿಗೆಡಿ ಕುಡ್ಲ ಕಾವೂರ್ದ ಕೆಐಒಸಿಎಲ್ ಟೌನ್ಶಿಪ್ದ ನೆಹರು ಭವನಡು ಐತಾರ ನಡಪಾನ್ ಸಂಘಟನೆ ಆವನ್ನ ಮಾತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಪಂಪನ ವಿಷಯದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಬಿಎಂಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಕುದುರೆಮುಖ ಮಜ್ದೂರು ಸಂಘದ ಬಿನ್ನಾದಿಗೆಡಿ ಕುಡ್ಲ ಕಾವೂರ್ದ ಕೆಐಒಸಿಎಲ್ ಟೌನ್ಶಿಪ್ದ ನೆಹರು ಭವನಡು ಐತಾರ ನಡಪಾಂಡು ಬಿಎಂಎಸ್ ಕೇಂದ್ರ ಸಮಿತಿಯ ಸ್ಟೀಲ್ ವಿಭಾಗದ ಪ್ರಭಾರಿ ದೇವೇಂದ್ರ ಕುಮಾರ್ ಬಾಂಡೆ ದಿಕ್ಷುಚಿ ಭಾಷಣ ಮಲ್ತದು ಸಂಘಟನೆ ಆವನ್ನ ಕಾರ್ಮಿಕರಿಗೆ ತಿಕ್ಕುನ ಸಾಮಾಜಿಕ ಭದ್ರತೆ ಸೌಕರ್ಯನ ಬಗ್ಗೆ ಮಾಹಿತಿ ಕೊರಿಯರು ಬಿಎಂಎಸ್ ಜಿಲ್ಲಾ ಗುರುಕಾರ್ಯರು ಅನಿಲ್ ಕುಮಾರ್ ಕಾರ್ಯಂತಿರು ಗೋಪಾಲಕೃಷ್ಣ ರಾಜ್ಯ ಕಾರ್ಯಂತಿರು ಜಯರಾಜ್ ಸಾಲೆನ್ ರಾಜ್ಯ ಒತ್ತು ಗುರುಕಾರ್ಯರು ಭಗವಾನ್ ದಾಸ್ ಕುದುರೆಮುಖ ಮಜ್ದೂರು ಸಂಘದ ಪ್ರಧಾನ ಕಾರ್ಯಂತಿರು ಸುರೇಶ್ ಕರ್ಕೇರ ಬಿಎಂಎಸ್ದ ಹಿರಿಯ ನಾಯಕರು ವಿಶ್ವನಾಥ ಶೆಟ್ಟಿ ಧರ್ಮೇಂದ್ರ ಪ್ರಭು ಪಾಲ್ದೆ ತುಂಡಿರು सरकार के द्वारा इस तरह का काम होता है क्योंकि सरकार के पास तंत्र व्यवस्था अच्छी है, आर्थिक व्यवस्था अच्छी है, इसलिए उनका कार्यक्रम इससे भी भव्य होता है ना। 5 स्टार होटलों में होता है, 2 दिन का कार्यक्रम होता है, 3 दिन का कार्यक्रम होता है। कुछ कार्यक्रमों में भारतीय मजदूर संघ भी जुड़ा हुआ है। अभी जैसे 7 तारीख को चेन्नई में हुआ है इवेंट कार्यक्रम उसको बोलते हैं, 11 तारीख को बिलासपुर में हुआ, तो हमारे साथ भी कुछ संगठन जुड़े हुए हैं। आपको हम बता रहे हैं भारतीय मजदूर संघ को जब यह अध्यक्षता मिली, चेयरमैनशिप मिला, इसका भी बड़ी जबरदस्त विरोध हुआ ये ट्रेड यूनियन की। ಈ ಸಂಘಟನೆ ಧ್ಯೇಯ ಉದ್ದೇಶ ಏನೆಂಬುದನ್ನು ಈ ಭಾಗದ ಜನರಿಗೆ ಕರ್ನಾಟಕದ ಜನರಿಗೆ ತೋರಿಸಿಕೊಟ್ಟಂತವರು ನಮ್ಮ ಎದುರಲ್ಲಿ ಇದ್ದಾರೆ. ಹಾಗಾಗಿ ಧನ್ಯತೆಯಿಂದ ಹೇಳ್ತಾ ಇದ್ದೇನೆ, ಭಾರತೀಯ ಮಜ್ದೂರ್ ಸಂಘ ಈ ಕ್ಷಣ ಕೂಡ ಮಾಡ್ತಾ ಇದೆ. ಇನ್ನು ಮುಂದೆ ಕೂಡ ಕಾರ್ಮಿಕರಿಗೆ ಸಮಸ್ಯೆಗಳು ಬಂದಾಗ, ಕಾರ್ಮಿಕರಿಗೆ ತೊಂದರೆಗಳಾದಾಗ ಅದನ್ನು ಎದುರು ನಿಂತು ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಎಂಬುದನ್ನು ಈ ಕಾರ್ಯಕ್ರಮದ ಮುಖಾಂತರ ಹೇಳಿಕೊಳ್ಳುತ್ತಾ ಬಿಪಿಎಲ್ ಕಾರ್ಡ್ ಇತ್ತಿನಕ್ಲೆಗ್ ರೇಷನ್ ಕಾರ್ಡ್ 10 ಕಿಲೋ ಅರಿ ಕೊರಪಾಂದು ಪಂತ ಆಂಡ ಬಡವರಿಗೆ ಕೊರಪನ ಅನ್ನಭಾಗ್ಯಗಳ ಕೇಂದ್ರ ಸರ್ಕಾರ ಅಡ್ಡಿ ಮಲ್ತೊಂದುಂಡುವುದು ರಾಜ್ಯದ ದುಂಬುದ ಮಂತ್ರಿ ಬಿ ರಮಣತ್ರೈ ದೂರ್ದೇರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ರಾಜ್ಯದ ದುಂಬುದ ಮಂತ್ರಿ ಬಿ ರಮಣತ್ರೈ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ಕಾಂಗ್ರೆಸ್ ಸರ್ಕಾರ ಪಾಕ ಭರವಸೆಯನ್ನು ಕೊರ್ದು ಅಧಿಕಾರಗೂ ಬೈದಂಡು ಒಂಜೊಂಜಿ ಅನುಷ್ಠಾನ ಮಲ್ತೊಂದುಂಡು ಈ ನಡುಟು ಬಿಜೆಪಿ ಕೆಲವೊಂಜಿ ವಿಚಾರಗಳು ಕಾಂಗ್ರೆಸ್ ಮಿತ್ ಆರೋಪ ಮಲ್ತೊಂದುಂಡು ಪೊಂಜಲೆಗ್ ಧರ್ಮದ ಬಸ್ ಪ್ರಯಾಣ ಗೆಲ್ಮಿಡ್ ಸಾಗದಂಡು ಹೆಚ್ಚ ಪೊಂಜನಕ್ಲೆ ಉಂದೆತ ಪ್ರಯೋಜನ ದೆತೊಂದುಲ್ಲೇರು ಇತ್ತೆ ಅನ್ನಭಾಗ್ಯ ಕೊರಿಯರೆ ಉಳ್ಳ ಬಿಪಿಎಲ್ ಕಾರ್ಡ್ ಇತ್ತನಕ್ಲೆಗ್ ರೇಷನ್ ಕಾರ್ಡ್ 10 ಕಿಲೋ ಅರಿ ಕೊರಪಾನ್ ಬಂತ ಅಣ ಕೇಂದ್ರ ಸರ್ಕಾರ ಐಕ್ ಅಡ್ಡ ಕಾರ್ದು ಇತ್ತಂಡು ಬಿಜೆಪಿ ನೀತಿಗ್ ವಿರೋಧ ಮಲ್ಪುವಾಂದು ಪಂಡೇರು. ಬಡವರಿಗೆ ಕೊರಪನ ಅನ್ನಭಾಗ್ಯವು ಕೇಂದ್ರ ಸರ್ಕಾರ ಅಡ್ಡಿ ಮಲ್ತೊಂದುಂಡು ಒಂದು ಸರಿಯತ್ತು ದೇಶಡು ಅಧಿಕಾರಡುಪನ ಸರ್ಕಾರ ಮಲ್ಪನ ಕೆಲಸ ಒಂದು ಅತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಒಟ್ಟಿಗೂ ಅರಿಸಾಗವನ ವಿಚಾರಗೂ ಸಂಬಂಧ ಒಪ್ಪಿಗೆ ಓಲೆಯನ್ನ ತೋಜಾತಂಡು ಅಂಚೆ ಇತ್ತಂಡಲ ಯೋಜನೆಗೆ ಅಡ್ಡಿ ಮಲ್ತೊಂದುಲೇರು. ಕರ್ನಾಟಕ ಸರ್ಕಾರದ ಯೋಜನೆಗೆ ಸಾಕಾರ ಕೊರಡು ಎಜ್ಜಿಂಡ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ನಡಪ ಉಂಡು ರಮಣತ್ರೈ ಪಂಡೇರು. ಫುಡ್ ಕಾರ್ಪೊರೇಷನ್ ಇಂಡಿಯಾ ಅವರಿಗೆ ರಾಜ್ಯ ಸರ್ಕಾರ ಪತ್ರವನ್ನು ಬರೆದು ನಮ್ಮ ಬೇಡಿಕೆಯನ್ನು ಮಂಡಿಸಿ ಅವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು. ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದರೆ ಅದನ್ನು ತಡೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ. ಇದು ದೇಶದಲ್ಲಿ ಅಧಿಕಾರ ಮಾಡತಕ್ಕ ಸರ್ಕಾರ ಮಾಡತಕ್ಕಂಥ ಒಂದು ಸರಿಯಾದ ಕ್ರಮ ಅಲ್ಲ. ಯಾವುದೇ ಸರ್ಕಾರ ಬಡವರಿಗೆ ಕಾನೂನು ಪ್ರಕಾರ ಕಾರ್ಯಕ್ರಮ ಕೊಡ್ತಕ್ಕಂಥದ್ದನ್ನು ತಡೆ ಮಾಡತಕ್ಕಂಥದ್ದು ಸರಿಯಲ್ಲ. ಒಂದು ಕಡೆ ನಾವು ನಮ್ಮ ಸರ್ಕಾರ ಆಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಯಥಾವತ್ತಾಗಿ ಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಭರವಸೆ ಪ್ರಕಾರ ಕೊಡಬೇಕು ಅಂತ ತೀರದಲ್ಲಿ ಕಾರ್ಯಕ್ರಮ ಹಾಕ್ಕೊಂಡು ಕಂಡ
ಒಂದು ಕಡೆ ಇವತ್ತು ಸರ್ಕಾರ ಭರವಸೆಯನ್ನು ಈಡೇರಿಸ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳ್ತದೆ. ಒಬ್ಬರು ಮಾತಾಡ್ತಾ ಫುಡ್ ಕಾರ್ಪೊರೇಷನ್ ಇಂಡಿಯಾ ಒಪ್ಪಿಕೊಟ್ಟಿರ್ತಕ್ಕ ಪತ್ರವನ್ನು ಕೊಡಿ ಅಂತ ಕೂಡ ಕೇಳಿದರು. ಅದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತೋರಿಸಿದ್ದಾರೆ ಮತ್ತು ಹೇಳಿದ್ದಾರೆ, ಯಾವುದೇ ಕಾರಣಕ್ಕಾಗಿ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನಿಲ್ಲಿಸ್ತಿಲ್ಲ, ಎಲ್ಲಾದರೂ ಒಂದು ರೀತಿಯಲ್ಲಿ ನಾವು ಕೊಡ್ತೇವೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಎಲ್ಲರೂ ಕೂಡ ನಾವು ಅನ್ನದ ತಟ್ಟೆಯನ್ನು ಇಟ್ಕೊಂಡು ಬರ್ತೀವಿ. ಇದು ನಿಜವಾಗಿ ಅನ್ನವನ್ನು ನಿಲ್ಲಿಸಿದ ಕೆಲಸವನ್ನು ನಾವು ಬರೀ ಅಕ್ಕಿಯನ್ನು ತಗೊಂಡು ಬರುವಂಥ ಕೆಲಸ, ಅಕ್ಕಿಯನ್ನು ಕೊಡುವಂಥದ್ದು. ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿ ಇದ್ರೂ ಕೂಡ ಕೊಡುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು. ನಮಗೆ ಬಹುಶಃ 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಚಿಲ್ಲರೆ, ಅದಕ್ಕಿಂತ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹುಶಃ ಅದನ್ನು ಕೊಡುವಂಥದ್ದಕ್ಕೆ ಈ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಹುಶಃ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸರಿಯಲ್ಲ. ಇದನ್ನು ಯಾವುದೇ ಕಾರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಜಾಯಿಸಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಮಾತು. ಈ ಒಂದು ಬಡವರಿಗೆ ಕೊಡ್ತಕ್ಕಂಥ ಅನ್ನ ಕಸಿಯುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರಿಗೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಬಹುಶಃ ಇನ್ನಾದರೂ ಕೇಂದ್ರ ಸರ್ಕಾರ ಹೆಚ್ಚ ವಹಿಸಿ ಬಡವರಿಗೆ ಸಿಗಬೇಕಾದ ಅಕ್ಕಿಯನ್ನು ಕೊಡುವುದರಲ್ಲಿ ಯಾವುದೇ ರೀತಿಯಲ್ಲಿ, ಅಂದರೆ ಅದು ಫುಡ್ ಕಾರ್ಪೊರೇಷನ್ನಿಂದ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಕುಡ್ಲದ ಶ್ರೀದೇವಿ ಪ್ರತ್ಯಂಗಿರ ಮಹಾಭದ್ರಕಾಳಿ ದೇವಸ್ಥಾನದ ಧರ್ಮಾಧಿಕಾರಿ ಜ್ಯೋತಿಷ್ಯ ವಿದ್ವಾನ್ ದೈವಜ್ಞರು ಶ್ರೀ ಕರಣ್ ಜ್ಯೋತಿಷಿ ವರ್ಷಲದಂಚ ಈ ಸರ್ತಿಲ ಅರಣ ದುಂಬಾಳ್ತಿಡು ಅಪ್ಪೆ ಶುಭವತಿಯನ್ನ ನೆಂಪುಗಾದು ಕೆಎಂಸಿ ಆಸ್ಪತ್ರೆದ ಜತೆ ಸೀರಿಗೆಡು ಐತಾರ ಅತ್ತವರದ ಹಿರಿಯ ಪ್ರಾಥಮಿಕ ಶಾಲೆಡು ನೆತ್ತಿರ್ದಾನ ಶಿಬಿರ ನಡಪಾಯರು. ಕುಡ್ಲದ ಶ್ರೀದೇವಿ ಪ್ರತ್ಯಂಗಿರ ಮಹಾಭದ್ರಕಾಳಿ ದೇವಸ್ಥಾನದ ಧರ್ಮಾಧಿಕಾರಿ ಜ್ಯೋತಿಷ್ಯ ವಿದ್ವಾನ್ ದೈವಜ್ಞರು ಶ್ರೀ ಕರಣ್ ಜ್ಯೋತಿಷಿ ಪಾಕ ಸಮಾಜಗು ಬೋಡಾಯಿನ ಬೇಲೆ ಮಲ್ತೊಂದು ಬತ್ತಿನಾರು. ಕಷ್ಟೋಡು ಪುನಕ್ಲೆಗ್ ಸಾಯ ಮಲ್ತೊಂದು ಬೈದಿನಾರು. ಸಮಾಜಗು ಅರಣ ಕೊಡಿಗೆ ದಿಂಜ ಉಂಡು. ವರ್ಷಲದಂಚ ಈ ಸರ್ತಿಲ ಅರಣ ದುಂಬಾಳ್ತಿಡು ಅರಣ ಅಪ್ಪೆ ಶುಭವತಿಯನ್ನ ನೆಂಪುಗಾದು ಕೆಎಂಸಿ ಆಸ್ಪತ್ರೆದ ಜತೆ ಸೇರಿಗೆಡು ಐತರ ಅತ್ತವರದ ಹಿರಿಯ ಪ್ರಾಥಮಿಕ ಶಾಲೆಡು ನೆತ್ತಿರ್ದಾನ ಶಿಬಿರ ನಡಪಾಯರು. ಶ್ರೀ ಕರಣ್ ಜ್ಯೋತಿಷಿ ತುಡರ ಬೋಳ್ಪ ಪೊತ್ತಾದು ಶಿಬಿರ ಉದಿಪನ ಮಲ್ತೇರು. ಐದು ಬೊಕ್ಕ ಪಾತಿರ್ದು ಒರಿಯಗ್ ನೆತ್ತಿರು ಕೊರ್ದು ಜೀವ ಒರಿಪಾವನೋ ಭಾರಿ ಪುಣ್ಯದ ಕೆಲಸ ಒಂದಿಡ್ದು ಮಲ್ಲ ಪುಣ್ಯದ ಕೆಲಸ ಬೇತೇಜ್ಜಿ ನೆತ್ತಿರ್ದಾನಿಲು ಒರ ನೆತ್ತಿರು ಕೊರ್ದು ಪೋಪೇರು ಅಂಡ ಅವು ಅವೇತೋ ಜನಕ್ಕೂ ಜೀವದಾನ ಮಲ್ಪುಂಡು. ಇಂಚಿನ ನೆತ್ತಿರ್ದಾನ ಮಲ್ಪೆರ ಪಾಲ್ ದೆತೊನ್ನ ನಿಕ್ಲೆಗೆ ಒಂದೊಂಜಿ ಭಾಗ್ಯ ಅಂತ ಪಂಡಿರು. मध्ये सर्वदेवता यदाग्रे सर्वವೇದಾಶ್ಚ ತುಳಸಿತ್ವಂ ನಮಾಮ್ಯಹಂ ಅಂತ ಹೇಳಿ ತುಳಸಿಯ ಮೂಲೆಯಲ್ಲಿ ಎಲ್ಲಾ ತೀರ್ಥಗಳು ಸಾನ್ನಿಧ್ಯಗಳು ಉಂಟಂತೆ. ತುಳಸಿಯ ಎಲೆಯ ಮಧ್ಯದಲ್ಲಿ ಎಲ್ಲಾ ದೇವರ ಸಾನ್ನಿಧ್ಯಗಳು ಮಧ್ಯದಲ್ಲಿ ಉಂಟಂತೆ. ತುಳಸಿ ದೇವರ ಅಗ್ರಭಾಗದಲ್ಲಿ 4 ವೇದಗಳ ಸಾನ್ನಿಧ್ಯ ಈ ತುಳಸಿ ಇರುವುದರಿಂದ ತುಳಸಿ ತುಂಬಾ ಶ್ರೇಷ್ಠ. ನಮ್ಮ ರಕ್ತದಾನಿಗಳಿಗೆ ತುಳಸಿ ಕೊಡುವುದು ತುಂಬಾ ಒಳ್ಳೆಯ ವಿಚಾರಗಳು ಅಂತ ಎನಿಸಿಕೊಂಡು ಇವತ್ತು ನಾವು ತುಳಸಿಯು ಕೂಡ ಬರುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಇನ್ನೂ ಕೂಡ ಇಂತಹ ಒಳ್ಳೆಯ ಕಾರ್ಯಕ್ರಮ ಆಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮುಂದೆ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸೊ ಈ ರಕ್ತ ಅನ್ನೋದು ತೀವ್ರತರ ಅಪಘಾತದಲ್ಲಿ ಅಥವಾ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅಗತ್ಯವಾಗಿ ಬೇಕಾಗಿರುತ್ತದೆ. ಈ ಸಮಸ್ಯೆಗಳಲ್ಲದೆ ಕೂಡ ಕೆಲವು ರೋಗಗಳಿರುವವರು, ಕ್ಯಾನ್ಸರ್ ರೋಗದಲ್ಲಿರುವವರು ಅಥವಾ ರಕ್ತ ಸಂಬಂಧಿ ರೋಗದಲ್ಲಿರುವವರಿಗೆ ರಿಪೀಟೆಡ್ ಆಗಿ ರಕ್ತ ಟ್ರಾನ್ಸ್ಫ್ಯೂಷನ್ಸ್ ಬೇಕಾಗ್ತದೆ. ನಾವು ನೋಡ್ತೀವಿ ಕೆಲವು ತೀವ್ರತರ ಅಪಘಾತದಲ್ಲಿ ಅಥವಾ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಶ್ರೀಮಂತರಿಗೆ ಕೂಡ ಎಷ್ಟು ದುಡ್ಡು ಕೊಟ್ಟರು ಕೂಡ ಅವರಿಗೆ ಬೇಕಾದಂತಹ ರಕ್ತದ ಗುಂಪು ಸಿಗದೆ ಪರದಾಡುವುದನ್ನು ನೋಡ್ತಾ ಇದ್ದೀವಿ. ಕೆಎಂಸಿದ ಹಿರಿಯ ವೈದ್ಯರು ಡಾಕ್ಟರ್ ಆತ್ಮಾನಂದ ಹೆಗಡೆ, ಅಟೋಟ್ರೇಡ್ ಯಜಮಾನಿಯರು ಜೆ ದಯಾನಂದ ರಾವ್ ಈ ಪೊರ್ತುಡಿತ್ತೇರು. 150 ಹೆಚ್ಚು ಜನ ನೆತ್ತಿರ್ದಾನ ಮಲ್ತದು ಜೀವದಾನಿಲು ಆಯರು. ನೆತ್ತಿರ್ದಾನ ಮಲ್ತಿನ ಮಾತ್ರೆಗಳ ಒಂಜೊಂಜಿ ತೊಲಸಿದೈ ಬೊಕ್ಕ ನೆತ್ತಿರ್ ಕೊರ್ನ ಬಗೆಟ್ ಪುಗ್ಗಾರ್ನ ಓಲೆ ಪಟ್ಟದು ಮರ್ಯಾದಿ ಸಂದಾಯರು. ಉಳ್ಳಾಲ ಸೋಮೇಶ್ವರ ಪಂಡ ಪುದರ್ ಪೊಯ್ ಜಾಗೆ
ಪೊರ್ಲುದ ಕಡಲ ಬರಿ ಮನಸ್ಸು ವೈಪುನ ಜಾಗೆ ಅಂಚಿನವಲು ಉಳ್ಳಾಲ ಬೀಚಿಗೆ ಪೋಪುನ ಸಾದಿಡು ಕಡಲ ಬರಿಟ್ ಕಜವು ಪ್ಲಾಸ್ಟಿಕ್ ಕುರ್ತೆಲ್ದ ರಾಶಿ ಜನಕ್ಲಿನ ಎದುಕೊನುಂಡು ಉಳ್ಳಾಲ ನಗರಸಭೆತ ಈ ಅವ್ಯವಸ್ಥೆ ಬಗೆಟ್ ಸಾರ್ವಜನಿಕರು ದೂರದೇರು ನಂಕ್ ನಮ್ಮ ಇಲ್ಲಿ ಸುತ್ತಮುತ್ತು ನಿರ್ಮಲ ಬೋಡು ಆಂಡ ಸಾರ್ವಜನಿಕ ಜಾಗೆ ನಿರ್ಮಲ ಇಜ್ಜಿಂಡಲ ಆಪುಣ್ ಪನ್ಪುನ ಹಾಳು ಮನಸ್ಸು ಹೆಚ್ಚೊಂದುಂಡು ಐಕ ಉದಾರ್ಮೆ ಇಂಚಿನ ಕಜವು ಪ್ಲಾಸ್ಟಿಕ್ ಕುರ್ತೆಲ್ದ ರಾಶಿ ಆದುಂಡು ನಿರ್ಮಲ ಬುಕ್ಕ ಪರಡನ ಸೀಕದ ಜಾಗೃತಿ ಬಗೆಟ್ ಉದ್ದುದ್ದದ ಭಾಷಣ ಮಲ್ಪನಕ್ಲುಂಡಿರು ಆಂಡ ಇಂಚಿನ ಮಾತ ಅಂಚಿನಕ್ಲೆ ಕಣ್ಣಗ್ ತುಜುಜಿ ನರಮಾಣಿಕ್ ಮಲ್ಪುನಲ ಅನ್ಯಾಯ ಸ್ಥಳೀಯ ಸಂಸ್ಥೆಲು ಮಲ್ಪುನಲ ಅನ್ಯಾಯ ಪನ್ಪನಿಕ್ ನಿಕ್ಲು ಇತ್ತೆ ತೂವೊಂದುಪುನ ಕಜವು ಕುರ್ತೆಲ್ದ ರಾಶಿ ಸಾಕ್ಷಿ ಉಳ್ಳಾಲ ಸೋಮೇಶ್ವರ ಪಂಡ ಪುದರ್ ಪೋಯಿ ಜಾಗೆ ಪೊರ್ಲುದ ಕಡಲ ಬರಿ ಮನಸ್ಸು ಇಪ್ಪನ ಜಾಗೆ ಅಂಚಿನವಳು ಉಳ್ಳಾಲ ಬೀಚಿಗೆ ಬರ್ಪನಕ್ಲೆಗ್ ಮೂಂಕುಗು ಕೈ ಪತ್ತದ ಬಲೆ ಎಂದು ಬೇತೆ ಪನೋಡು ನಿಜ್ಜಿ ಒಂದೇನು ತೂಣಗನೆ ಗೊತ್ತಾಪುಂಡು ಕಣ್ಣಗ್ಲ ಹಾಳು ಮೂಂಕುಗ್ಲ ಹಾಳು ಒಂದು ನಗರಸಭೆತ ಕಜವು ತ್ಯಾಜ್ಯ ವಸ್ತುಲೇನು ಕನತ್ ಪಾಡುನ ಜಾಗೆ ಅತ್ತು ಆಡ ಮಾತೆರ್ಲ ಕನತ್ ಪಾಡುನೇನೆ ಅಡೇಕ್ ನಗರಸಭೆತ ತ್ಯಾಜ್ಯ ಸಾಗವನ ಗಾಳಿಲು ಸತ ಅವಲೇ ದೊರಿತು ಪೋಪ ಒಂಜಿ ವಾರ ಉಳ್ಳಾಲ ನಗರಸಭೆ ಒಂದಿಕ್ಕೆ ಗುಮನ ಕುರ್ಜಿಂಡ ಈ ಕಜವು ಕುರ್ತೆಲ್ದ ಗುಡ್ಡೆ ವಾಮಂಜೂರು ಪಚ್ಚನಾಡಿದ ಕಜವು ರಾಶಿದ ಒಟ್ಟುಗು ಸಮ ಆಪುನೆಟ್ ಸಂಶಯ ಇಜ್ಜಿ ಈ ಪ್ರದೇಶದಲ್ಲಿ ಪ್ರಾರ್ಥನಾ ಮಂದಿರ, ದೇವಸ್ಥಾನಗಳು, ಶಾಲೆ, ಈ ಭಾಗದಲ್ಲಿ ಪೊಲೀಸ್ ಸ್ಟೇಷನ್, ಅದೇ ಹತ್ತಿರದಲ್ಲಿ ಆರೋಗ್ಯ ಕೇಂದ್ರ, ಅದೇ ಹತ್ತಿರದಲ್ಲಿ ನಗರಸಭೆ ಇರುವಂಥ ಈ ಪ್ರದೇಶ ಅಷ್ಟು ಮಾತ್ರ ಅಲ್ಲ, ಹಲವಾರು ಫ್ಲ್ಯಾಟ್ಗಳಿರುವಂಥದ್ದು, ವಾಸ್ತವ್ಯ ಇರುವಂಥ ಜನವಸತಿ ಇರುವಂಥ ಜಾಗಗಳು. ಈ ಜಾಗದಲ್ಲಿ ಇಂಥ ಒಂದು ಕಸಗಳನ್ನು ತಂದು ಈ ನಗರಸಭೆ ಹಾಕಿದ್ದಾರೆ. ಅವತ್ತು ನಾವು ಪ್ರತಿರೋಧ ವ್ಯಕ್ತಪಡಿಸಿದಾಗ ಏನಾಗಿದೆ ಅಂತ ಹೇಳಿದ್ದಾರೆ ಅಂದರೆ, ನಾವು ಇಲ್ಲಿ ಹಾಕುವುದಿಲ್ಲ, ಇಲ್ಲ ಇಮಿಡಿಯೇಟ್ ತಗೊಂಡು ಹೋಗ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ನೋಡಿದರೆ ಇಲ್ಲಿ ಡಂಪ್ ಮಾಡಿಕೊಂಡು ಇದನ್ನು ಇನ್ನೊಂದು ಪಚ್ಚನಾಡಿ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ನಾವು ಶಾಸಕರಿಗೆ ಈ ಮೂಲಕ ಹೇಳುವಂಥದ್ದು, ಅವರೀಗ ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಕೂಡ, ನಿಮ್ಮ ಕ್ಷೇತ್ರ ಇದು, ಹಲವಾರು ಬಾರಿ ನೀವು ಶಾಸಕರಾಗಿದ್ದೀರಿ, ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ತಂದೆಯವರು ಕೂಡ ಅಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅಂತೂ ಈ ಭಾಗದಲ್ಲಿ ಕಾಂಗ್ರೆಸ್ನ ಆಡಳಿತವೇ ಇಲ್ಲಿ ಇದ್ದದ್ದು, ಪಕ್ಷ ಯಾವುದೇ ಇರಲಿ ಆ ವಿಚಾರ ಅಲ್ಲ, ಆದರೆ ಶಾಶ್ವತವಾದ ಪರಿಹಾರ ಆಗಬೇಕು. ಇಂಥ ವ್ಯವಸ್ಥೆಗಳನ್ನು ಮಾಡಬೇಕಿದ್ರೆ ಅದಕ್ಕೆ ಪರಿಹಾರ ಉಪಾಯ ಏನಾದರೂ ಮಾಡಿರಬೇಕು. ಅದು ಏನು ವ್ಯವಸ್ಥೆಗಳನ್ನು ಮಾಡದೆ ಕಸಗಳನ್ನು ರಾಶಿ ಮಾಡಿಕೊಂಡು ಈ ಊರು ಇಡೀ ಇದ್ದದ್ದ ಕಸಗಳನ್ನು ಇಲ್ಲಿ ತಂದು ಇಲ್ಲಿ ಹಾಕಿ ನಮ್ಮನ್ನು ಯಾಕೆ ಕಲುಷಿತ ಮಾಡ್ತೀರಿ? ಅಂಡ ಈತ್ ಮತ್ತು ಉಳ್ಳಾಲೋಡು ಮಲ್ಲ ಲೀಡರ್ನಕಲು ಇತ್ತಿದ್ದಿಲ್ಲ ಎಂಗ್ಲೇನ ಒಂಜಿ ಈ ಕಜವದ ಒಂಜಿ ಸಮಸ್ಯೆಯನ್ನು ನನ್ನೆಲ್ಲ ಪರಿಹಾರ ಮನ್ಪುಜೇರು ಬನ್ನಾಗ ಬಾರಿ ಒಂಜಿ ಸಭಾಧ್ಯಕ್ಷ ಸ್ಥಾನಡಾರುವ ಅರ್ಹತೆದ ಮಿತ್ತರು ಕುಲ್ಲೇರು ಪನ್ಪಿನ ಒಂಜಿ ಪ್ರಶ್ನೆ ಉದ್ಭವ ಒಂದುಂಡು ಉಳ್ಳಾಲದ ಜನತೆಡ ಆರ ಕಜವದ ಮಿತ್ತಡೆ ಕುಲ್ದೇರ ಪನ್ಪಿನ ಒಂಜಿ ಭಾವನೆನೆ ಮೂಡುದುಂಡು ಪನ್ನದು ಈ ಮುಖಾಂತರ ಒಂಜಿ ಸರಕಾರಗೂ ಎಂಕಲೊಂಜಿ ಎಂಗನ ಹಕ್ಕೊತ್ತಾಯನ್ನು ಮಂತೊಂದುಲ್ಲ. ಕುಡ್ಲದ ಅಂಬೃಹ ಯಕ್ಷಕಲಾ ಕೇಂದ್ರ ಮಾಲೆಮಾರ್ದ 5ನೇ ವರ್ಷದ ಕಾರ್ಯಕ್ರಮ ಯಕ್ಷ ಪಂಚಮಂ ಐತರ ಕುಡ್ಲದ ಪುರಭವನೋಡು ನಡೆತಂಡೆ. ಯಕ್ಷಗಾನ ರಂಗದ 7 ಜನ ಸಾಧಕರಿಗೆ ಉರುವ ಅಂಬು ನೆಂಪುದ ಅಂಬೃಹ ಪ್ರಶಸ್ತಿ ಕೊರದು ಮರ್ಯಾದಿ ಮಲ್ತೇರು. ಕುಡ್ಲದ ಅಂಬುರುಹ ಯಕ್ಷಕಲಾ ಕೇಂದ್ರ ಮಾಲೆಮಾರ್ದ 5ನೇ ವರ್ಷದ ಕಾರ್ಯಕ್ರಮ ಯಕ್ಷ ಪಂಚಮಂ ಐತರ ಕುಡ್ಲದ ಪುರಭವನೋಡು நடத்தண்டு. ಚೌಕಿಡು தொடர்பொத்தாದ ಉದಿಪನಾಯನ ಕಾರ್ಯಕ್ರಮಟು ಸಭಾಲಿ ಸಾಟಣೆ ಆದಿತ್ತಂಡು. ಸಂಘದ ಸಲಹೆಗಾರರು ಮೋಹನ್ ದಾಸ್ ರೈ ಎದುಕೊಂಡಿರು. ಯಕ್ಷಗಾನ ರಂಗದ ಪುದರ್ಪೊಯ್ ಕಲಾವಿದರಾಯಿನ ಹರಿನಾರಾಯಣ ಬೈಪಡಿತಾಯ, ಲೀಲಾವತಿ ಬೈಪಡಿತಾಯ, ಪೆರುವಾಯಿ ನಾರಾಯಣ್ ಶೆಟ್ಟಿ, ಮಲ್ಲ ಭಾಸ್ಕರ, ಪಡ್ರೆಕುಮಾರ್, ಮಿಜರ್ ತಿಮ್ಮಪ್ಪ, ಬೊಕ ದಿವಾಕರ ದಾಸ್ ಮುಕುಲಿಗ್ ಕೇಮಾರ್ ಸಾಂದೀಪಣಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯರು ಇತ್ತದು ಉರುವ ಅಂಬು ನೆಂಪುದ ಅಂಬುರುಹ ಪ್ರಶಸ್ತಿ ಕೊರದು ಸಮ್ಮಾನದ ಮರ್ಯಾದೆ ಮಲ್ತೇರು. ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಸಂದಾದು ಮರ್ಯಾದೆ ಮಲ್ತೇರು. ಹಿಂದೂ ಸಂಘಟನೆದ ನಾಯಕರು ಅರುಣ್ ಕುಮಾರ್ ಪುತ್ತಿಲ ಪಾತಿರ್ದು. ಯಕ್ಷಗಾನ ಪರಂಪರೆಯನ್ನು ಉರಿಪಾವಡು ಬರವು ಕಲ್ಪನಕ್ಲು ಹೆಚ್ಚ ಪಾಲ್ದೆತ್ತು ನೋಡುವುದು ಕುಮಾರ್ ಮಾಲೆಮಾರ್ ಪ್ರಯತ್ನ ಬರೊಂದುಲ್ಲೇರು. ನಮ್ಮ ಇತಿಹಾಸ ಪರಂಪರೆಯನ್ನು ಯಕ್ಷಗಾನದ ಮೂಲಕ ತೋಜಾವನ ಪ್ರಯತ್ನ ನಡೆತುಂಡು. ನಮ್ಮ ಮಾತ ಪ್ರೋತ್ಸಾಹ ಕೊರಡು ಒಂತೆ ಕಾಲ ಅವಕಾಶನು ಯಕ್ಷಗಾನಗಾದು ಕೊರಡು ಒಂದು ಪಂಡೇರು. ಆ ಯಕ್ಷಗಾನದ ಮುಖಾಂತರ ಸಮಾಜಕ್ಕೆ ತೋರಿಸತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಕಲೆ ನೂರಾರು ವರ್ಷಗಳ ಕಾಲ ಉಳಿಬೇಕು, ನಮ್ಮ ಸಂಸ್ಕೃತಿ ವಿಚಾರಧಾರೆಗಳು ಇತಿಹಾಸದ
ಆ ಒಂದು ಯೋಚನೆಗಳು ಮುಂದಿನ ಪೀಳಿಗೆಯಲ್ಲಿ ಇರಬೇಕು ಅಂತಕ್ಕಂಥ ಆಶಯದಡಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸುವುದರ ಮುಖಾಂತರ ಈ ಕಲೆಯನ್ನು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ 4-5 ವರ್ಷಗಳಿಂದ ನಡೆಸ್ತಾ ಇರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ. ಈಶಾ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಕುರಿತು ಯಕ್ಷಗಾನ ಶ್ರೀಮಂತ ಕಲೆ ಅಂಡ ಈ ಟಿವಿ ಸೀರಿಯಲ್ದವರ ನಮ್ಮ ಕಲೆ ಹಾಳಾವೊಂದುಂಡು ನಮ್ಮ ಮಲ್ಪನ ಕಾರ್ಯಕ್ರಮ ಬಡವರಿನ ಮುಟ್ಟಡು ಎಂದು ಪಂಡಿರು ಆನಂದ ನಮ್ಮ ಬಡವರಿಗೆಂಚಿನ ಸಹಾಯ ಮಲ್ಪನ ಅವು ನೂದೆಟ್ಟು ನೂದು ದೇವರಿಗೆ ಪೋಪುನು ಪನ್ಪಿನ ಪಾತೆರನು ಒಂಜಿ ಕರೆಕ್ಟ್ ಪಾತೆರನು ಪನ್ಪೇರು ಅಂಚ ನಮ್ಮ ಬಡವರಿಗೆ ಮಲ್ಪನ ದೀನ ದಲಿತರಿಗೆ ಮಲ್ಪನ ಸೇವೆ ಇಂಚಿನೊಂಡ ಅವು ದೇವರಿಗೆ ಮುಟ್ಟುನು ಪನ್ಪಿನ ಪಾತೆರನು ನಾರು ಪನ್ಪೇರು ಅಂಚ ಮಲ್ಲ ಕೆಲಸ ಮಾಡಿದೆ ಬಾರಿ ಏನು ಎನ್ನ ವೈಯಕ್ತಿಕ ನೆಲೆಟ್ಟು ಈ ಒಂಜಿ ಅಂಬುರುಹ ಯಕ್ಷಕಲಾ ಕೇಂದ್ರ ಉನೆನಿ ನಾನು ಅಭಿನಂದನೆ ಮಲ್ಪ ಎನ್ನ ಮಸ್ತ್ ಮೋಕೆದ ಕುಮಾರ್ ಮಾಲೆಮಾರ್ ಸಂಘಟನೆ ಪುಣಗಳ ಎನ್ನೊಟ್ಟಿಗೆ ಮಸ್ತ್ ಹೋರಾಟೋಡು ಪುರ ಎನ್ನೊಟ್ಟು ಜೊತೆ ಆದಿತ್ತೇರು ಕಾರಣ ಪ್ರೀತಿಗೆ ಈ ಕಾರ್ಯಕ್ರಮಕ್ಕೆ ಏನು ಬೈದಿನಿ ಸೇವೆ ಮನ್ಪ್ಲೆ ಸಮಾಜ ಸೇವೆ ಮನ್ಪ್ಲೆ. ಶ್ರೀ ಭಗವತಿ ಮೇಳದ ಮ್ಯಾನೇಜರ್ ರಾಜೇಶ್ ಗುಜರನ್, ಚೀರುಂಬ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಪ್ರಧಾನ ವ್ಯವಸ್ಥಾಪಕರು ವಿಜಯಕುಮಾರ್, ಉದ್ಯಮಿ ಲೈನ ಶರ್ಮಿಳ, ಸಮೃದ್ಧಿ ಎಂಟರ್ಪ್ರೈಸಸ್ದ ಶೋಭಾ ಯಾದವ್, ಕಾವೂರ್ದ ಮಣಿಕಾಂತ್, ಉರ್ವ ಅಂಬುರಿನ ಬೊಡಿದಿ, ಲಲಿತಾ ಚೆಟ್ಟಿಯಾರ್, ಅಂಬುರುಹ ಯಕ್ಷ ಕಲಾ ಕೇಂದ್ರದ ತಾಪಕೆರು ಕುಮಾರ್ ಮಾಲೆಮಾರ್ ಬೊಕ್ಕ ಕಲಾ ಕೇಂದ್ರದಕ್ಕಲು ಪಾಲ್ದೆತೊಂಡಿರು. ಭುವನ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಬಾವಿಕೀರ್ದ ರಾಘವೇಂದ್ರ ಭಟ್ ಪನ್ಪನರಣ ಇಲ್ಲಡು ಬೆಲ್ಜಿಯನ್ ಮೆಲನಾಸ್ ಜಾತಿದ ನಾಯಿಲಿತ್ತದು ಇಂದತ ಕಿಣ್ಣಿಲು ದೇಶ ಸೇವೆಗೆ ಪಿದಾರ್ದ ಇತ್ತೆ ಆ ಬಗೆಟ್ ಒಂಜಿ ವಾರದೆ ನಿಕ್ಲೆ ಇತ್ತೆ ತೂವೊಂದು ಪುನಾರು ರಾಘವೇಂದ್ರ ಭಟ್ ಉತ್ತರ ಕನ್ನಡ ಜಿಲ್ಲೆದ ಅಂಕೋಲ ತಾಲೂಕು ಬಾವಿಗೆ ಇರಿದಾರು ಪೊಂಜು ಬುಕ ಜೋಕ್ಲಿನ ಕಲ್ಯಾಣ ಇಲಾಖೆಡು ಬೇಲಿಡುಲ್ಲಿರು ಕಾರಣ 25 ವರ್ಷಲೆಡ್ದು ಆರು ಬಿಲೆಬಾಲ್ನ ವಿಶೇಷ ಜಾತಿಲೈನ ಡಾಬರ್ಮೆನ್, ಜರ್ಮನ್ ಶೆಫೋ, ಪಿಟ್ಬುಲ್, ಅಮೆರಿಕನ್ ಬುಲ್ಲಿ, ಮುದೋಳ್, ಗ್ರೇಟ್ ಡೇನ್, ಲ್ಯಾಬ್ರಡಾರ್ ಬುಕ ಬೆಲ್ಜಿಯನ್ ಮೆಲನಾಸ್ ಇಂಚಿತ್ತಿ ನಾಯಿಲಿನ ಸಾಂಕದಿರು ಇತ್ತೆ ರಾಘವೇಂದ್ರ ಮೀರನ ಇಲ್ಲಡು ಬೆಲ್ಜಿಯನ್ ಮೆಲನಾಸ್ ಜಾತಿದ ನಾಯಿಲು ಇತ್ತದು ಒಂದದ ಕಿಣ್ಣಿಲು ದೇಶ ಸೇವೆಗೆ ಪಿದ್ದಾಡ್ದ ಈ ದುಂಬು ಆರು ಸಾಂಕದ್ನ ಬೆಲ್ಜಿಯನ್ ಜಾತಿದ ನಾಯಿಲು ಬೆಂಗಳೂರು ಪೊಲೀಸ್ ಇಲಾಖೆ ಕಾರ್ಲ ANF ಬೆಳಗಾಂಬುಕ ಹುಬ್ಬಳ್ಳಿ ವಿಮಾನ ಮುಂತನ ತಾನುಡು ಈ ದುಂಬೆ ಕಾರ್ಯಡುಂಡು ಬೆಂಗಳೂರು ಪೊಲೀಸ್ ಇಲಾಖೆ ಕೊರೋನಾ ನಾಯಿನ ತೂದು ಬೊಕ ಆರ್ನ ಫೇಸ್ಬುಕ್ ಪೇಜ್ ತೂದು ಸೇನಾಧಿಕಾರಿಲು ಫೋನ್ ಮಲ್ತದು ಪಾತೇರ್ನ ಮಾತ್ರ ಅತ್ತು ನಾಯಿಲಿನ ತೂಯರೆ ಅರಣ ಇಲ್ಲಡೆ ಬತ್ತದು ತೂದು ಪೋತೇರು ಐಡ್ ಬೊಕ ಇಂಡಿಯನ್ ಆರ್ಮಿದ ಒರಿ ಸೈನಿಕರು ಕರೆನ 45 ದಿನೊಡ್ದು ಅರಣ ಇಲ್ಲಡೆ ಉಂತುದು ನಾಯಿಲಿನ ನಡವಳಿಕೆ ತೆನಸು ಕ್ರಮ ಬುದ್ಧಿಶಕ್ತಿ ಮುಕ್ಕಲ್ತ ದಿಪ್ಪುನ ಆರೋಗ್ಯ ಒಂದು ಮಾತ ಪಿಂದದು ದಿನಾಲ ಮಿತ್ತಾಧಿಕಾರಿಗಳಿಗೆ ವರದಿ ಕೊರೊಂದಿತ್ತೇರು ಇತ್ತೆ ಇಂಡಿಯನ್ ಆರ್ಮಿದ ಪಟ್ಲಮೆ ಅಂಕೋಲದ ರಾಘವೇಂದ್ರ ರಾಯರ್ನ ಇಲ್ಲಡೆ ಬತ್ತದು ಬೆಲ್ಜಿಯಂ ಜಾತಿ ನಾಯ್ದ 17 ಕಿನ್ನಿಲಿನ ಖಾಸಾಗಿ AC ಬಸ್ ಕುಲ್ಲಾದು ಅಸ್ಸಾಂದಂಚಿ ಕುನತೇರು ಕರ್ನಾಟಕದ ಸುರೂದ ಸರ್ತಿಗೆ ಸಾಂಕದ್ನ ನಾಯ್ದ 17 ಕಿನ್ನಿಲಿನ ದೇಶ ಸೇವೆಗೆ ಕೊನೋದಿತ್ತದು ರಾಘವೇಂದ್ರ ಭಟ್ ಒಕ್ಕ ಇಲ್ಲದಕ್ಲೆಗೆ ಅಂಚನೆ ಗ್ರಾಮದಕ್ಲೆಗೆ ಪೆರ್ಮೆದ ಸಂಗತಿ ಆಸಕ್ತಿ. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಸಿನಿಮಾ ಕತೆ ಬರೆದು ನಿರ್ದೇಶನ ಮಲ್ತಿನ ಸರ್ಕಸ್ ತುಳು ಸಿನಿಮಾದ ಪ್ರೀಮಿಯರ್ ಪ್ರದರ್ಶನ ಕುಡ್ಲದ ಭಾರತ್ ಮಾಲ್ಡ್ ನಡೆತಂದೆ ದೈಜ್ ವರ್ಲ್ಡ್ದ ಯಜಮಾನಿರು ಬೊಕ ಹಿರಿಯ ವಾರ್ತಮಾಣಿ ವಾಲ್ಟರ್ ನಂದಳಿಕೆ ತುಡರ್ ಬೊಳ್ಪು ಪೊತ್ತಾದು ಸಿನಿಮಾ ಪ್ರದರ್ಶನಗೂ ಚಾಲನೆ ಕೊರಿಯರು. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಸಿನಿಮಾ ಕತೆ ಬರೆದು ನಿರ್ದೇಶನ ಮಲ್ತಿನ ಸರ್ಕಸ್ ತುಳು ಸಿನಿಮಾದ ಪ್ರೀಮಿಯರ್ ಪ್ರದರ್ಶನ ಕುಡ್ಲದ ಭಾರತ್ ಮಾಲ್ಡ್ ನಡೆತಂದೆ ದೈಜ್ ವರ್ಲ್ಡ್ದ ಯಜಮಾನಿರು ಬೊಕ ಹಿರಿಯ ವಾರ್ತಮಾಣಿ ವಾಲ್ಟರ್ ನಂದಳಿಕೆ ತುಡರ್ ಬೊಳ್ಪು ಪೊತ್ತದು ಸಿನಿಮಾ ಪ್ರದರ್ಶನಗೂ ಚಾಲನೆ ಕೊರಿಯರು. ವಾಲ್ಟರ್ ನಂದಳಿಕೆ ಪಾತಿರ್ದು ಗಿರಿಗಿಟ್ ಸಿನಿಮಾಡ್ದು ಬೊಕ್ಕ ರೂಪೇಶ್ ಶೆಟ್ಟಿ ನಿರ್ದೇಶನದ 2ನೇ ಸಿನಿಮಾ ಒಂದು ಆದಿತ್ತದು ತೆಲಿತ್ತು ತೆಲಿಪಾದ್ ದೀಪನ ತಮಾಸ್ ಸಿನಿಮಾಡುಂಡು ಪಿದೇ ದೇಶಡು ಜನ ಮೆಚ್ಚುಗೆ ಪಡೆತಂಡು ಅವಳು ಎದುಕೊಂಡಂಚನೆ ಕೂಡ್ಲದ ಜನಲ ಈ ಸಿನಿಮಾನು ಎದುಕೊಂಡ ಖಂಡಿತ ಸಿನಿಮಾ ಗೆಲ್ಮೆ ಪಡೆವಾಡಂದು ಅರೆ ಡಿಪ್ ಬೈಕೇರು. ಜೂನ್ 23 ಜಡ್ದು ಸಿನಿಮಾ ತುಳುನಾಡ್ ಡೋರ್ಮೇಡು ಪ್ರದರ್ಶನ ಶುರು ಮಲ್ಪೆರಂಡು ನಟೆ ರೂಪೇಶ್ ಶೆಟ್ಟಿ, ನಟಿ ರಚನಾ, ಕಲಾವಿದರೈನ ಚಂದ್ರಹಾಸ ಉಳ್ಳಾಲ, ರೂಪ ವರ್ಕಾಡಿ, ಸಾಯಿ ಕೃಷ್ಣ, ವಾರ್ತಮಾಣಿ ಜಗನ್ನಾಥ ಶೆಟ್ಟಿ ಬಾಳ, ಸರ್ಕಸ್ ಸಿನಿಮಾದ ಎಡಿಟರ್, ಕ್ಯಾಮರಾಮನ್, ಸಂಗೀತ ನಿರ್ದೇಶಕರು ಈ ಪೊರ್ತುಡಿತ್ತೇರು. ಸರ್ಕಸ್ ಸಿನಿಮಾ ತೂಯಿನಕ್ಲಿನ ನಮ್ಮ ಕುಡ್ಲ ಚಾನೆಲ್ ಪಾತೆರ್ಪಾದಿತ್ತದು ಸಿನಿಮಾ ತೂಯಿನಕ್ಲು ಭಾರಿ ಮೆಚ್ಚಿಗೆ ತೆರಿಪಾದಿರು. ಮೀಡಿಯೋಡು ಹಾಟ್ ಟ್ರೆಂಡಿಂಗ್ ಉಂಟು ಸರ್ಕಸ್ ಪಂಪಿನ ವರ್ಲ್ಡ್ ವಿಶೇಷವಾದ ಎಂಟೈರ್ ಗಲ್ಫ್ ಕಂಟ್ರಿಡ್ ಬಹುಶಃ ಪ್ರೀಮಿಯರ್ ಶೋ ಈತ್ ಹೌಸ್ಫುಲ್ ಆದ ಪೋತಿನ ಒಂದು ಚರಿತ್ರೆ ಬಣ್ಣದು ಯಾನ್ ಪಂಡ ದಯಪಂಡ ಯಾನ್ ಗಲ್ಫ್ ಇತ್ತಿನ
ಕೆಲವು ಸಮಯದಿಂಚಿ ನಮ್ಮ ತುಳು ಚಿತ್ರಪ್ರೇಮಿಗಳಿಗೆ ಒಂತೆ ನಿರಾಸೆ ಆದಿತ್ತಿಲ್ಲ ಯಾಕಂದ್ರೆ ಮಲ್ಲ ಹಿಟ್ ಫಿಲ್ಮ್ ತುಳುಟ್ಟು ಬೈದಿಸಿ ಕೆಲವು ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದಿರು ನಮಕ್ ತುಳು ಗೊಡ್ಸಿ ಬಂದು ಅಂಡ್ ಸರ್ಕಸ್ ಅಂಚಿನ ನಿರಾಸೆ ಆತಿನ ಕಲೆ ಕೊಂಚ ಆಶಾವಾದ ಆಪುಂಡು ಆವಡು ಬಣದು ಯಾನು ಬೈಕೊಂಡ್ವೆ ಬಾರ್ ಹೆಡ್ ಅಂಡ್ ಕಾಮಿಡಿ ವಾಸ್ ಎಕ್ಸಲೆಂಟ್ ವೆರಿ ಗುಡ್ ಸೂಪರ್ ಅದನ್ನು ಫಿಲ್ಮ್ ಸಕ್ಕದ ಅದನ್ನು ಕಾಮಿಡಿ 100% ಪೈಸಾ ವಸೂಲ್ ಫಿಲ್ಮ್ ಒಂದು ಸೂಪರ್ ಇಷ್ಟ ಫುಲ್ ಫ್ಯಾಮಿಲಿ ದಕ್ಕಲು ತೂಲಿ ಕಾಮಿಡಿ ಹೆಡ್ ಆತನು ಎಕ್ಸ್ಪೆಕ್ಟೇಷನ್ ಲೆವೆಲ್ಗಿಂತ ಹೈ ಇದೆ ಎಂಟೈರ್ ಟೀಮ್ಗೆ ಬೆಸ್ಟ್ ವಿಶಸ್ ಸೂಪರ್ ಇತ್ತು ಮೂವಿ ಸೂಪರ್ ಮೊದಲ ಸ್ಟೆಪ್ ಹಿಡಿದು ಕೊನೆ ತನಕ ಸಹ ಕ್ಲೈಮ್ಯಾಕ್ಸ್ವರೆಗೂ ಸಹ ಏನು ಎಣಿಸ್ತೀವಿ ಅದೆಲ್ಲ ಡಿಫ್ರೆಂಟ್ ಆ್ಯಕ್ಟ್ ಆಗಿ ತುಂಬ ಚೆನ್ನಾಗಿದೆ ಸೂಪರ್ ಇತ್ತು ಹೇಳಿ ಕೈಲಿಲ್ಲ ನೆಗಡಿ ಸಾಕಾಯ್ತು 2.5 ಗಂಟೆ ಟೈಮ್ ಪಾಸ್ ಆಗಿ ಗೊತ್ತಾಯ್ತು ಮುಖ್ಯವಾದ ಮಾತ್ರ ಕಲಾವಿದರಲ್ಲ ಎಡ್ಡೆ ಅಭಿನಯ ಮಾಡಿದ್ರು ಜನಕ್ಕೂ ಬೂರ್ದು ತಿಳ್ತೊಂದಿಲ್ಲ ಈ ಪೂರೆಲ್ಲ ನಮ್ಮ ತುಳುನಾಡ್ದಾಗಲು ಪೂರೆಲ್ಲ ತೂಡ್ ಬಂದು ಅನ್ಕೇನೋನ್ವ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಾಮಿಡಿ ಅಂತೂ ನಮ್ಮ ದಾದ ಟಿಕೆಟ್ ಕಾಸು ಕೊಡ್ಪ ಪೈಸಾ ವಸೂಲ್ ಆಗ್ಬಿಡ ಅತ್ತೆ ಗ್ಯಾರಂಟಿ ಅಣ್ಣ ಮಸ್ತ್ ಖುಷಿ ಅಂಡ್ ಫುಲ್ಲು ಕಾಮಿಡಿ ಅವಾರ್ಡ್ ಸ್ಟೋರಿ ವರ್ಕ್ ಅವಾರ್ಡ್ ಫುಲ್ಲು ಹೆಡ್ ಎತ್ತದ ಮಾತೆಲ್ಲ ಬರ್ತದೆ ಫಿಲ್ಮ್ ತುಲ್ಲೆ ಸೊ ನನ್ನ ಸಿನಿಮಾ ಅಂತಂದಾಗ ಒಂದು ಸ್ವಲ್ಪ ಜನ ಪ್ರೀತಿಯಿಂದ ಬರ್ತಾರೆ ಅಂತ ನನಗೆ ಗೊತ್ತು. ಆದರೆ ಎಲ್ಲ ಏನು ಗಿರಿಗಿಡಿಗೆ ಕ್ರೌಡ್ ಬಂದಿತ್ತು ಆ ರೇಂಜಿಗೆ ಬರಬೇಕು ಅಂತಂದರೆ ನಾವಿನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಪ್ರಮೋಷನ್ ವೈಸ್. ಸೊ ಅದಕ್ಕೆ ಈ ಸಲ ನಾವೇನು ಅಂದ್ಕೊಂಡ್ವಿ, ಎಲ್ಲ ಕಡೆಯಲ್ಲೂ ನಾವು ಪ್ರೀಮಿಯರ್ ಶೋ ಮಾಡೋಣ ಫಸ್ಟಿಗೆ. ಅದರ ರಿವ್ಯೂಸ್ ಬಂದಾಗ ಸಿನಿಮಾ ಚೆನ್ನಾಗಿದೆ ಅಂತ ನಮಗೆ ಧೈರ್ಯ ಇದೆ. ಸೊ ರಿವ್ಯೂಸ್ ಬಂದಾಗ ಅದು ಜನರಿಗೆ ತಲುಪಿ ಫಸ್ಟ್ ಡೇನೇ ಬರ್ಬೋದು ಅಂತ. ಬಟ್ ನಾವು ಅಂದ್ಕೊಂಡು ಏನು ಪ್ಲ್ಯಾನ್ ಮಾಡಿದ್ವಿ ಅದರ ನೆಕ್ಸ್ಟ್ ಲೆವೆಲ್ ಆಗಿ ಪ್ರೀಮಿಯರ್ ಶೋ ಹೋಗ್ತಾ ಇದೆ. ದುಬೈಯಿಂದ ಶುರುವಾದಂತಹ ಪ್ರೀಮಿಯರ್ ಶೋ ಅದು ಮಸ್ಕತ್ ಆಯಿತು, ಪುಣೆ ಆಯಿತು, ಬೆಹರನ್ ಆಯಿತು, ಖತರ್ ಆಯಿತು. ಸೊ ಹೀಗೆ ಹೋಗ್ತಾ ಇದೆ. ಅಮೇರಿಕಾ ಆಯಿತು, ಕೆನಡಾ ಆಯಿತು, ಆಸ್ಟ್ರೇಲಿಯಾ ಆಯಿತು, ಆ್ಯಂಡ್ ಇವತ್ತು ಫೈನಲಿ ಮಂಗಳೂರು ಇನ್ನೊಂದು 4 ದಿನದಲ್ಲಿ ರಿಲೀಸ್ ಆಗುತ್ತೆ. ಮಂಗಳೂರು ಪ್ರೀಮಿಯರ್. ಇದು ಏನು ಖುಷಿ ಅಂತಂದರೆ ಇಲ್ಲಿ ತನಕದ ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ಒಂದೇ ದಿನ 4,000ಕ್ಕಿಂತ ಜಾಸ್ತಿ ಜನ ಒಂದು ಪ್ರೀಮಿಯರ್ ಶೋ ನೋಡ್ತಾ ಇದ್ದಾರೆ. ಸೊ ಟು ಬಿ ಫ್ರ್ಯಾಂಕ್ ಇಂಕ್ ದಾದ ಪನೋಡು ಗೊತ್ತಾವಂದಿಜ್ಜಿ ಬಿಕಾಸ್ ಏನು ಆತು ಎಕ್ಸೈಟೆಡ್ ಆದುಲ್ಲೆ ಈ ರೆಸ್ಪಾನ್ಸ್ ತೂದು ಯಾನ್ ಎಕ್ಸ್ಪೆಕ್ಟ್ ಮಲ್ತಿತ್ತೆ ಬಟ್ ದಿಸ್ ಈಸ್ ಸಮಥಿಂಗ್ ಎಲ್ಸ್. ಸೊ ಇಂಕ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಪರ ಆತ್ ಖುಷಿ ಆವಂದು ಆ್ಯಂಡ್ ನಮ್ಮ ಜನ ಏತ್ ಸ್ವೀಟ್ ಆ್ಯಂಡ್ ಏತ್ ಸಪೋರ್ಟಿವ್ ಅಂತ ಗೊತ್ತಾವಂದು ಇಂಕ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಇಟ್. ತುಳು ಮೂವಿ ಅನ್ನೋದು ಅದೊಂಥರ ನಿಮಗೆ ನಗೆ ಹಬ್ಬ. ಅದು ಒಂದು ಸೋಷಿಯಲ್ ಮೆಸೇಜನ್ನು ನಗೆ ಹಬ್ಬ ಜೊತೆ ತೋರಿಸ್ಬೇಕು. ಆ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ, ಒಂದು ಸಕ್ಸಸ್ ಕೂಡ ಆಗಿದೆ. ಯಾಕಂದರೆ ಇದರ ಹಿಂದಿನ ಮೂವಿ ಗಿರ್ಗಿಟ್ ಕೂಡ ರೂಪೇಶ್ ಶೆಟ್ಟಿ ಅವರು ಅದೇ ಥರ ಮಾಡಿದರು. ಇಲ್ಲಿ ಪಲ್ಸ್ ಗೊತ್ತಿದೆ ಅವ್ರಿಗೆ ಯಾವ ಥರ ಇರಬೇಕು ಅನ್ನೋದು. ಸೊ ಜನ ಮತ್ತೆ ಯಾವ ಥರ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದ್ಭುತವಾದ ಮೂವಿ ಕಟ್ಟಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅರಿಕೊರ್ಪುಜಿಂದ ದೂರುನೆಂದಾಂಡ ಓಟದ ಪೊರ್ತುಡು ಕೇಂದ್ರ 10 ಕಿಲ ಅರಿಕೊರ್ಪುನ ಯೋಜನೆಯನ್ನು ಘೋಷಣೆ ಮಲ್ತದರ ಅಂದು ಕುಡ್ಲದ ಶಾಸಕರು ವೇದವ್ಯಾಸ್ ಕಾಮತ್ ರಾಜ್ಯದ ಕಾಂಗ್ರೆಸ್ ಸರ್ಕಾರಗೂ ಪ್ರಶ್ನೆ ಪಾಡ್ದಿರು. ಕುಡ್ಲದ ಶಾಸಕರು ವೇದವ್ಯಾಸ್ ಕಾಮತ್ ಸುದ್ದಿ ಮಾಧ್ಯಮದ ಕಡ ರಾಜ್ಯದ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಭಿಪ್ರಾಯ ತಿರಿಪದು ಓಟದ ಪುರ್ತುಡು ಕಾಂಗ್ರೆಸ್ ಪಕ್ಷ ಅರಿಕೊರ್ಪ ಅಂದ ಪಂಡನ ಪಾತೆರದಂಚ ಅರಿಕೊರ್ಲೆ ನಿಕ್ಲು ಪಂಡನಿನ ಅನುಷ್ಠಾನ ಮಲ್ಪುಲೆ ಎಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಒತ್ತಾಯ ಮಲ್ತೇರು. ಅರಿಕೊರ್ಪುನ ಬಗ್ಗೆ ಕೇಂದ್ರ ಸರ್ಕಾರ ಕೊರ್ಪುಜಿಂದು ಕೇಂದ್ರದ ಮಿತ್ ದೂರುನ ಸರಿಯತ್ತೆಂದು ಆರ್ ಅಭಿಪ್ರಾಯ ತಿರಿಪಾಯರು. ಇತ್ತ ಕೇಂದ್ರ ಸರ್ಕಾರ ಕೊರ್ಪುಜಿಂದು ದೂರುನೆಂದಾಂಡ ಓಟದ ಪುರ್ತುಡು ಕೇಂದ್ರನು ಕೇಂದ್ರ 10 ಕಿಲ ಅರಿಕೊರ್ಪುನ ಯೋಜನೆಯನ್ನು ಘೋಷಣೆ ಮಲ್ತದಾರ ಅಂದು ಶಾಸಕರು ವೇದವ್ಯಾಸ್ ಕಾಮತ್ ಪ್ರಶ್ನೆ ಪಾಡಿಯರು. ಅಕ್ಕಿ ಆಕ್ಷನ್ ಇಲ್ಲದಂಥ ಸಂದರ್ಭದಲ್ಲಿ ಅಕ್ಕಿ ಈಗ ಕೊಡ್ಲಿಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೊಡ್ಬೋದು. ನೀವು ಹಣ ಕೊಡ್ತೀರಿ ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ ಅಕ್ಕಿಯ ವ್ಯವಸ್ಥೆಗಳು ಅವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಕೊಡ್ಲಿಕ್ಕಾಗಲ್ಲ. ಬಟ್ ನೀವು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಾಗ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತದೆ ಅಂತ ಹೇಳುವಂಥದ್ದು ಗ್ರಹಿಸಿಕೊಂಡು ನೀವು ವೇದಿಕೆಯಲ್ಲಿ ಭಾಷಣ ಬಿಟ್ಟಿದ್ದ ಇಲ್ಲ? ವೇದಿಕೆಯಲ್ಲಿ ನಿಂತು ಭಾಷಣ ಬೀಗುವಾಗ ಹೇಳಬೇಕಿತ್ತು ಕೇಂದ್ರ ಕೊಟ್ಟರೆ ನಾವು ಕೊಡ್ತೀವಿ, ಇಲ್ಲದ್ರೆ ಕೊಡಲ್ಲ. ಹಾಗಾದರೂ ಹೇಳಬೇಕಿತ್ತಲ್ಲ. ಕೊಡುವಾಗ ಕೇಂದ್ರವು ಯಾವುದೂ ಇಲ್ಲ ನಾವು ಕೊಡ್ತೇವೆ ಅಂತ ಹೇಳಿ ಇವತ್ತು ಕೇಂದ್ರದ ಜನರಿಗೆ ನಾಯಕರಿಗೆ ಬೆರಳು ತೋರಿಸುವಂಥ ಕೆಲಸ ಕಾರ್ಯಗಳು ಮಾಡ್ತೀರಿ. ಏನು ಜನರು ಯಾರು ಅರ್ಥ ಮಾಡೋದಿಲ್ಲ? ಜನರು ಏನು ಯಾರಿಗೂ ಅರ್ಥ ಆಗಲ್ವಾ? ಜನರು ಯಾರೂ ಇಲ್ಲಿ ರಾಹುಲ್ ಗಾಂಧಿ ಇಲ್ಲ. ಜನರು ಯಾರೂ ಇಲ್ಲಿ ರಾಹುಲ್ ಗಾಂಧಿಗಳಲ್ಲ. ಎಲ್ಲರಿಗೂ ಅರ್ಥ ಆಗತ್ತೆ. ರಾಹುಲ್ ಗಾಂಧಿಗೆ ಅರ್ಥ ಆಗಲ್ಲ ಬಿಟ್ಟರೆ ಯಾರೂ ರಾಹುಲ್ ಗಾಂಧಿಗಳಿಲ್ಲ, ಎಲ್ಲರಿಗೂ ಅರ್ಥ ಆಗತ್ತೆ. ಹಾಗಾಗಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ಕಿಗಾಗಿ ಹೋರಾಟ ಮಾಡೋದು, ಅಲ್ಲಿ ಬಂಟ್ವಾಳದಲ್ಲಿ ಹೋರಾಟ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ರಮಾನಾಥ್ ರೈ ಅವರು ಸಿದ್ಧತೆ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ನಾಯಕರು ಇಡೀ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ದಯವಿಟ್ಟು ನಾನು ಹೇಳುವಂಥದ್ದು, ನೀವು ಹೇಳಿದಂಥ ಮಾತನ್ನು ನೀವು ಅನುಷ್ಠಾನ ಮಾಡಿ. ನೀವು ಕೇಂದ್ರ ಕೊಡ್ತದೋ ಛತ್ತೀಸ್ಗಢ ಕೊಡ್ತದೋ ಇದು ಯಾವುದನ್ನು ನೀವು ಜನರ ಹತ್ರ ಹೇಳಿಲ್ಲ. ನೀವು ಹೇಳಿದ್ರೆ ನಾವು ಕೊಡ್ತೇವೆ 10 kg ಅಂತ. ಕೇಂದ್ರದ 5 kg ಬರ್ತದೆ,
ಒಂದು ಉಳಿದ 10 kg 15 kg ಕೊಡಿ, ಇಲ್ಲ ಕೇಂದ್ರದ 5 kg ನಿಮ್ಮ 5 kg ಒಟ್ಟಾಗಿ 10 kg ಕೊಡಿ, ಅದಾದರೂ ಕೊಡಿ. ಅದು ಕೊಡುವುದು ಬಿಟ್ಟು ಇವತ್ತು ಅಕ್ಕಿಗೆ ತಲೆಬಿಸಿ ಮಾಡಿಕೊಂಡು ಕೇಂದ್ರಕ್ಕೆ ಬೆರಳು ತೋರಿಸ್ಕೊಂಡು ಇದೆಲ್ಲ ಮಾಡುವಂಥದ್ದು ಸರಿಯಲ್ಲ. ಇದು ನೀವು ಏನೇ ನಾಟಕ ಮಾಡಿದರೂ ಜನರಿಗೆ ಅರ್ಥ ಆಗಿದೆ, ಜನರು ಅರ್ಥೈಸ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಈ ನಾಟಕ ಬಹಳ ದೊಡ್ಡ ದಿನಗಳ ಕಾಲ ಉಳಿಯಲ್ಲ. ನಲ್ಪಾಡಿ ಗುಂಡಿದ ಗೂವೆಲ್ಗೆ ಬೂರ್ನ ಪುಚ್ಚಿನ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಗೂವೆಲ್ಗೆ ಜತ್ತದು ಬಚಾವ್ ಮಲ್ತನ ವಿಶೇಷ ಸಂಗತಿ ಒಡಿಪುದ ಮುಚ್ಚಲಕೋಡು ನಡೆತದೆ. ನಲ್ಪಾಡಿ ಗುಂಡಿದ ಗೂವೆಲ್ಗೆ ಬೂರ್ನ ಪುಚ್ಚಿನ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಗೂವೆಲ್ಗೆ ಜತ್ತದು ಬಚಾವ್ ಮಲ್ತಿನ ವಿಶೇಷ ಸಂಗತಿ ಒಡಿಪುದ ಮುಚ್ಚಲಕೋಡು ನಡೆತದೆ. ಮುಚ್ಚಲಕೋಡು ದೇವಸ್ಥಾನಗೂ ಪೋದಿತನ ಸ್ವಾಮೀಜಿರಿಗೆ ಅಲ್ಪದ ಬೇಲೆದಾಕ್ಲು ದೇವಸ್ಥಾನಗೂ ಗೂವೆಲ್ಗೆ ಪುಚ್ಚದ ಕಿನ್ನಿ ಬುರ್ದನ ಬಗೆಟ್ ಮಾಹಿತಿ ಕೊಡ್ತೇರು. ಅಪಗನೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಗೂವೆಲ್ಗೆ ಬಾಲ್ದಿ ಜಪ್ಪುಡಾದು ಪುಚ್ಚೆನ ಮಿತ್ತು ಒಯ್ಪೇರ ಪ್ರಯತ್ನ ಮಲ್ತದೇರು. ಆಂಡ ಅವು ಸಾಧ್ಯ ಆತಜಿ ಅಂಚ ಬಂದು ಸ್ವಾಮೀಜಿ ಮನಿಪಂದೆ ಕುಳಿದುಜೇರು. ಸುಮಾರು ಐನಾಡಿ ಸುತ್ತಾಲ್ತದ ಗೂವೆಲ್ಗೆ ಬಲ್ಲದ ಸಾಯಡು ಜತ್ತದು ಪುಚ್ಚದ ಕಿನ್ನಿನ ಮಿತ್ತು ಕನತದು ಬಚಾವ್ ಮಲ್ತದೇರು. ಸ್ವಾಮೀಜಿ ಗೂವೆಲ್ಗೆ ಜತ್ತದು ಪುಚ್ಚಿನ ಬಚಾವ್ ಮಲ್ತಿನ ವಿಡಿಯೋ ಸಾಮಾಜಿಕ ಜಾಲತಾಣಲೇಡು ಸುದ್ದಿ ಆವೊಂದುಂಡು. ಭಯ ಪಡ್ತೀನಿ. ಅದು ಬಿಡು, ಭಾರ ಬರ್ಬೋದು, ಗಟ್ಟಿ ಗಟ್ಟಿ ಬರ್ತದೆ, ಗಟ್ಟಿ ಕಟ್ಟಿ. ಏತು ಮೋಟರ್ ಗಾಡಿಲು ಡ್ರೈವರ್ಲಿನ ಜಾಗೃತಿ ಬೊಕ್ಕ ಜವಾಬ್ದಾರಿ ದಾಂತಿ ಹಿಡಿದು ಬೊಕ್ಕೊಂಜಿ ಗಾಡಿಗೆ ಗುದ್ದುನ ಸಾಮಾನ್ಯ ಸಂಗತಿ ಆದಪೋತುಂಡು. ಕೆಲವೇರು ಗಾಡಿಲೆಗೆ ಇನ್ಸೂರ್ಲಾ ಮಾಲ್ತದು ಉಪ್ಪುಜೇರು. ಈ ಬಗೆಟ್ ಕದ್ರದ ಕುಡ್ಲ ಸಂಚಾರಿ ಮೂಡಾಯಿ ಪೊಲೀಸ್ ಸ್ಟೇಷನ್ ಕೈತಲು ಅವಗಡ ಆಯ್ನ ನ್ಯಾನೋ ಕಾರೊಂಜಿನ ಒಂತಾದ ಜಾಗೃತೆ ಮೂಡಾವೊಂದುಲ್ಲೇರು. ಮೋಟರ್ ಗಾಡಿಲೇನು ಬುಡುಪುನಕ್ಲು ಏತು ಜಾಗ್ರತೆ ಮಲ್ತಂಡರ ಪಾಕಸರ್ತಿ ಗಾಡಿಲು ಗುದ್ದುನ ನಡತೊಂದೆ ಉಪ್ಪುಂಡು. ಸರಿಯಾಯಿನ ದಾಖಲೆ ಇಜ್ಜಂದಿಪನಗ ಪೊಲೀಸರಿನ ತೂದು ಒಟ್ರಾಸಿ ತಪ್ಪಾದ ಪದ್ರಾಡ ಆಪುನ ಭರೊಟು ಗಾಡಿಲು ಎಡುಪುನಲ ಉಂಡು. ಗಾಡಿ ಬುಡುಪುನಕ್ಲು ಜವಾಬ್ದಾರಿದ ಅಂತೆ ಗುಮನ ಕೊರಂದೆ ಗಾಡಿಲು ಎಡುಪೆರೆ ಗಾಡಿ ಮಗರಿಯರ ಕಾರಣ ಆಪುನಲ ಉಂಡು. ಗಾಡಿಲ್ ಎಡ್ತದು ಪೊಲೀಸರು ಸ್ವಾಧೀನೋಗ್ದೆ ತಂದು ಆಯ್ನ ಪೊಲೀಸ್ ಸ್ಟೇಷನ್ ಎದುರು ಕನತುಂತಾವೇರು. ಇಂಚಿನ ಏತೋ ಗಾಡಿಲು ಏತೋ ವರ್ಷ ಸ್ಟೇಷನ್ ಎದುರು ಗುಜ್ರಿ ಆವೊಂದುಪ್ಪನೆಲ್ಲ ತೂವೋಲಿ. ಗಾಡಿ ಒಂಜಿ ಅವಗಡ ಆದು ಡ್ರೈವರ್ಲಿನ ಜಾಗೃತಿ ಮೂಡವನಂಚ ಒಂಜಿ ಜಾಗೃತದ ಬೋರ್ಡು ಪಾಡ್ನವು ಸಾರ್ವಜನಿಕರನ ಗೋಮನಗೂ ಒಯ್ದೆಂಡು. ಒಂದು ಅಂದಾಜು ಮಲ್ಪನ ಸಂಗತಿ ಆದಿತ್ತನಲ ಸತ್ಯ ಸಂಗತಿ ಆದುಂಡು. ಕದ್ರದ ಕುಡ್ಲ ಸಂಚಾರ ಮೂಡಾಯಿ ಪೊಲೀಸ್ ಸ್ಟೇಷನ್ ಕೈತಲು ಅವಗಡ ಆಯ್ನ ನ್ಯಾನೋ ಕಾರ್ ಒಂಜೇನು ಕನತು ದೀತೇರು. ಕಾರ್ದ ಮಿತ್ತ ಮೇಟ್ ಎನ್ನ ಪುದರು ನ್ಯಾನೋ ಕಾರು ಎನ್ನ ಯಜಮಾನ ಇನ್ಸೂರ್ ಮಲ್ತದಜಿ ಜೂನ್ 11 ಎಯ್ಯಾಡಿ ಜಂಕ್ಷನ್ ಯಜಮಾನನ ಜಾಗೃತದ ಅಂತೆ ಅವಗಡ ಆತಂಡು. ಬೈಕ್ ಬುಡುಂದಿತ್ತನಾರೆನ ಜೀವ ಪೋತುಂಡು. ಆಂಡ ಇನ್ಸೂರ್ ಇಜ್ಜಂದಿನ ಕಾರಣ ಎನ್ನನ್ನು ಪೊಲೀಸ್ ಸ್ಟೇಷನ್ ಎದುರು ಕನತದಿತ್ತೇರು. ಎಂಕ್ ಗತಿ ಇಜ್ಜಿ ಎನ್ನ ಸ್ಥಿತಿಗತಿ ಬೇತೆ ಏರೆಗ್ಲ ಬರಂದೆ ಉಪ್ಪಡು ನಿಕ್ಲಿನ ಗಾಡಿಗೆ ಇನ್ಸೂರು ಮಲ್ಪಾಲೆಂದು ಬರೆದು ಪಾಡ್ದಂಡು. ಅಂಬುರುಹ ಯಕ್ಷಕಲಾ ಕೇಂದ್ರ ಮಾಲೆಮಾರ ಕುಡ್ಲದ ಯಕ್ಷ ಪಂಚಮಂ 5ನೇ ವರ್ಷದ ಕಾರ್ಯಕ್ರಮ ಐತರ ಕುಡ್ಲದ ಪುರಭವನೋಡು ನಡೆದಿದೆ. ಸಂಘದ ಎಲ್ಲಿ ಜೋಗ್ಲಿಡ್ದು ಶ್ರೀರಾಮ ದರ್ಶನ ಆಟ ಯಕ್ಷಕಲಾ ಕೇಂದ್ರದ ಸದಸ್ಯರಿಡಿದು ಮಲೆತ ಬೊಳ್ಪು ತುಳು ಆಟ ಪ್ರದರ್ಶನ ಆಡ್. ಅಂಬುರುಹ ಯಕ್ಷಕಲಾ ಕೇಂದ್ರ ಮಾಲೆಮಾರ ಕುಡ್ಲದ ಯಕ್ಷ ಪಂಚಮಂ 5ನೇ ವರ್ಷದ ಕಾರ್ಯಕ್ರಮ ಐತರ ಕುಡ್ಲದ ಪುರಭವನೋಡು ನಡೆದಿದೆ. ಕಾರ್ಯಕ್ರಮಟು ಕಾಂಡೆ ಯಕ್ಷಗಾನ ಬಣ್ಣಗಾರಿಕೆ ಅಟ್ಟಣೆ ಆದಿತ್ತಂಡು. ಮಧ್ಯಾಹ್ನ ಸಂಘದ ಎಲ್ಲೆ ಜೋಕ್ಲಿಡ್ದು ಶ್ರೀರಾಮ ದರ್ಶನ ಆಟ ಮೂಡ್ದು ಬತ್ತಂಡು. ಬಯ್ಯಗ್ ಅಂಬುರುಹ ಯಕ್ಷಕಲಾ ಕೇಂದ್ರದ ಸದಸ್ಯರಿಡಿದು ಬೊಕ ಜಿಲ್ಲೆದ ಪುದರ್ಪೊಯ್ ಕಲಾವಿದರಿಡಿದು ಮಲೆತ ಬೊಳ್ಪು ತುಳು ಆಟ ಪ್ರದರ್ಶನ ಆಡ್.
ಇಡಗಿನಿಂದ ನಮ್ಮ ಕುಡ್ಲ ಅಥವಾ ವಾರ್ತೆಲ್ಲ ಮುಗಿಡು ನನ್ನ ಲಾತು ಸುದ್ದಿ ಮನರಂಜನೆಗೆ ತಗೊಂಡು ಪ್ಲೇ ನಮ್ಮ ಕುಡ್ಲ 24/7 ಸೋಲ್ಮೇಲೆ.